ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹದಿಹರೆಯದ ಅದರಲ್ಲೂ ಮುಸ್ಲಿಂ ಯುವಕರು ಮಾದಕ ದ್ರವ್ಯ ಜಾಲದಲ್ಲಿ ಸಿಲುಕಿ ಕುಟುಂಬಕ್ಕೂ ಸಮಾಜಕ್ಕೂ ಸಮುದಾಯಕ್ಕೂ ಕಂಟಕವಾಗುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಅವರನ್ನ ಆ ದಾಸ್ಯದಿಂದ ಮುಕ್ತಗೊಳಿಸುವ ಸಲುವಾಗಿ ಸಮುದಾಯ ಸಮಾನ ಮನಸ್ಕರು ಸೇರಿಕೊಂಡು ವ್ಯಸನ ಮುಕ್ತ ಸಮಾಜಕ್ಕಾಗಿ ಮಸೀದಿ ಜಮಾತ್ಗಳಲ್ಲಿ ಆಂದೋಲನ ಪ್ರಾರಂಭಿಸಿದ್ದೇವೆ ಎಂದು ಬ್ಯಾರಿಸ್ ಗ್ರೂಪ್ನ ಅಧ್ಯಕ್ಷ ಸೈಯದ್ ಮೊಹಮ್ಮದ್ಬೇary ಹೇಳಿದ್ದಾರೆ. ಅವರು ನಗರದ ಬ್ಯಾರಿಸ್ ವೇಲೆನ್ಸಿಯಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳಿವೆ. ಬಹುತೇಕ ಸಂಸ್ಥೆಗಳ ಆಸುಪಾಸುಗಳನ್ನು ಕೇಂದ್ರೀಕರಿಸಿಕೊಂಡು ಮಾದಕ ದ್ರವ್ಯ ಜಾಲದ ಸದಸ್ಯರು ವಿದ್ಯಾರ್ಥಿ ಯುವಕರನ್ನ ದಾರಿ ತಪ್ಪಿಸುತ್ತಿದ್ದಾರೆ. ಒಬ್ಬ ವ್ಯಕ್ತಿ ಮಾದಕ ಪದಾರ್ಥಗಳನ್ನು ಬಳಸಲು ಆರಂಭಿಸಿದ್ರೆ ಅದರಿಂದ ಆತನ ಶರೀರ ಮತ್ತು ಮನಸ್ಸು ನಾಶವಾಗುವುದಿಲ್ಲ. ಆತನ ಭವಿಷ್ಯ, ಕುಟುಂಬದ ಸಂಬಂಧಗಳು, ಪರಿಸರ ಎಲ್ಲವೂ ಹಾಳಾಗ್ತದೆ. ಇದು ಸಮಾಜದ ಸಮುದಾಯದ ಮೇಲೆ ಅಗಾಧ ಪರಿಣಾಮ ಬೀರಲಿದೆ ಎಂದರು. ಈ ನಿಟ್ಟಿನಲ್ಲಿ ಉಭಯ ಜಿಲ್ಲೆಗಳ ಕಾಜಿಗಳಾದ ತ್ವಾಕ ಅಹಮದ್ ಮುಸ್ಲಿಯರ್, ಬೇಕಲಾ ಇಬ್ರಾಹಿಲಿಯರ್ ಮಾರ್ಗದರ್ಶನ ಪಡೆದು ಮಸೀದಿ ಜಮಾತ್ ಮಟ್ಟದಲ್ಲಿ ಜಾಗೃತಿ ಅಭಿಯಾನ ನಡೆಸಲಾಗುವುದು ಎಂದರು. ಇದು ಎಷ್ಟು ಬೇಗ ನಾವು ಇದರ ಬಗ್ಗೆ ಯೋಚನೆ ಮಾಡಿ ಏನಾದರೂ ಸೊಲ್ಯೂಷನ್ ತಂದ್ರೆ ಉಂಟಲ್ಲ, ಅಷ್ಟು ನಮ್ಮ ಫ್ಯೂಚರ್ ಒಳ್ಳೆದಾಗುತ್ತೆ. ಈಗ ಮುಸ್ಲಿಂ ಹುಡುಗ ಅವನಿಗೆ ಕೆಟ್ಟದಾದಾಗ ಅದರ ಪರಿಣಾಮ ಬರೀ ಮುಸ್ಲಿಮರಿಗಲ್ಲ ಸರ್, ಎಲ್ಲರಿಗೂ ಆಗ್ತಿದೆ ಅಲ್ವಾ? ಸೊ ಆ ನೆಲೆಯಲ್ಲಿ ಬಟ್ ನಾವು ಉಂಟಲ್ಲ, ನಾವು ಅದರ ಬಗ್ಗೆ ನಾವು ಕವರ್ ಮಾಡಲಿಕ್ಕೆ ನಾವು ತಯಾರಿಲ್ಲ, ನಾವು ಸಹ ತಯಾರಿರಲಿಲ್ಲ. ಇದು ನಿಜ ಅಂಶ, ಸತ್ಯ ಇದಲ್ವಾ? ಸತ್ಯ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಇದರಲ್ಲಿ ಹೆಚ್ಚಾಗಿದ್ದಾರೆ. ಆವಾಗ ನಿಮಗಿಂತ ಹೆಚ್ಚು ಅದರ ಇದು ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಆನೆಸ್ಟ್ ರೆಸ್ಪಾನ್ಸಿಬಿಲಿಟಿ ಈಸ್ ಆನ್ ಅಸ್, ನಾವು ತಗೊಳ್ಬೇಕು. ಮತ್ತೆ ನಾವು ಈ ಸೊಲ್ಯೂಷನ್ ಇಂಥ ದೊಡ್ಡ ಪ್ರಾಬ್ಲಮ್ಗೆ ಬರೀ ಒಂದು ಸೊಲ್ಯೂಷನ್ ನಮ್ಮ ಮನಸ್ಸಲ್ಲಿ ಏನಾಗ್ತಿದೆ, ಹೇಗೆ ಮಾಡ್ಬೋದು ಎನ್ನುವ ಆ ನೆಲೆಯಲ್ಲಿ ಮತ್ತೊಂದು ಪರಮಾತ್ಮನ ಸೊಲ್ಯೂಷನ್ ಬರ್ತದೆ. ನೋಡ್ತಾ ನೋಡ್ತಾ ದೇವ್ರು ಏನಾದರೂ ಒಂದು ಒಳ್ಳೆ ಜನ ಬಂದ್ಬಿಡ್ತಾನೆ, ಅವನೇನಾದರೂ ಇದಕ್ಕೆ ಮನೆ ಮಾರೆಲ್ಲ ಬಿಟ್ಟು ಇಲ್ಲ ಪ್ರದಾನ ಮಾಡ್ಲಿಕ್ಕೆ ತಯಾರಿದ್ದೇನೆ, ನಾನು ಇದನ್ನು ತಗೊಳ್ತೇನೆ ಅನ್ನುವ ಒಂದು ನೆಲೆಯಲ್ಲಿ ಬಂದುಬಿಟ್ಟೆ. ಈ ಮಹಾಪಿಡುಗಿನ ವಿರುದ್ಧ ಜಿಲ್ಲೆ ಹಾಗೂ ನಗರದ ಪೊಲೀಸ್ ಇಲಾಖೆಯು ಈಗಾಗಲೇ ಸಾಕಷ್ಟು ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಂಡಿದೆ. ವಿವಿಧ ಸೇವಾ ಸಂಸ್ಥೆಗಳು ತಮ್ಮಿಂದ ಸಾಧ್ಯವಿರುವ ಕೆಲಸ ಮಾಡುತ್ತಿವೆ. ಆದರೂ ಜಿಲ್ಲೆಯ ಜನರಲ್ಲಿ, ವಿಶೇಷವಾಗಿ ಪೋಷಕರಲ್ಲಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯ ಕೊರತೆ ಎದ್ದು ಕಾಣುತ್ತಿವೆ. ಅದಕ್ಕಾಗಿ ಜನರಿಗೆ ಭಾವನಾತ್ಮಕವಾಗಿ ತಲುಪಲು ಸಾಧ್ಯವಿರುವ ಮಂದಿರ, ಮಸೀದಿ, ಚರ್ಚುಗಳ ಮೂಲಕ ಜಾಗೃತಿ ಅಭಿಯಾನವನ್ನು ನಡೆಸಲಾಗುವುದು. ವ್ಯಸನಿಗಳಿಗೆ ಅದರಿಂದ ಮುಕ್ತರಾಗಲು ನೆರವಾಗುವುದು ಮತ್ತು ಹೊಸ ವ್ಯಸನಿಗಳು ಸೃಷ್ಟಿಯಾಗದಂತೆ ಪೋಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ವ್ಯಾಪಕ ಜಾಗೃತಿ ಮೂಡಿಸುವ ಗುರಿ ಹೊಂದಲಾಗಿದೆ ಎಂದು ಸೈಯದ್ ಮೊಹಮ್ಮದ್ಬೇary ಹೇಳಿದರು. 6 ಡಿಸ್ಟ್ರಿಕ್ಟ್ ಇದೆ ಮಂಗಳೂರಲ್ಲಿ, ಈ ದಕ್ಷಿಣ ಕನ್ನಡದಲ್ಲಿ 6 ತಾಲೂಕಲ್ಲಿ ನಾವು ಪುತ್ತೂರಲ್ಲಿ ಫಸ್ಟ್ ಶುರು ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೇವೆ. ಅಲ್ಲಿ ಒಬ್ಬರು ಗುರುಗಳಿದ್ದಾರೆ, ಅಬ್ದುಲ್ ಜಲಾಲಿ ಅಂತ ಹೇಳಿ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಪ್ರತಿಯೊಂದು ಹುಡುಗನನ್ನು ಯಾರೆಲ್ಲ ಇದರ ವಿಕ್ಟಿಮ್ ಇದ್ದಾರೆ ಅವ್ರನ್ನು ಕರೆದು ಪ್ರೀತಿ ವಿಶ್ವಾಸದಿಂದ, ನೀವು ಕೌನ್ಸಿಲಿಂಗ್ ಅಂತ ಹೇಳಿದಿರಲ್ಲ, ಕೌನ್ಸಿಲಿಂಗ್ಗಿಂತ ಮಿಗಿಲಾಗಿ ಅವ್ರು ಮಾಡಿ ಅವರು 3 ತಿಂಗಳಲ್ಲಿ ಅದರಿಂದ ತಂದುಬಿಡ್ತಾರೆ ಬರೀ. ಮೊನ್ನೆ ನಾನು ನಮ್ಮ ಮೇಡಮ್ ಬಂದಾಗ ಅವ್ರು ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಈ ಧರ್ಮ ಅವ್ರ ಧರ್ಮಗಳು ಸರ್, ಅವ್ರ ಮಸೀದಿಯ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಜೀನತ್ ಬಕ್ಷ್ ಕೇಂದ್ರ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿ ಹಾಜಿ ಮೊಹಮ್ಮದ್ ಹನೀಫ್, ಕರ್ನಾಟಕ ಮುಸ್ಲಿಂ ಜಮಾತ್ನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಹಾಜಿ ಬಿಎಂ ಮಮ್ತಾಜ್ ಅಲಿ, ಹಿದಾಯ್ ಫೌಂಡೇಶನ್ನ ಅಧ್ಯಕ್ಷ ಗೋಲ್ತಮಚ್ಲು ಮೊಹಮ್ಮದ್ ಹನೀಫ್ ಹಾಜಿ, ರಾಜ್ಯ ಆಹಾರ ಆಯೋಗದ ಸದಸ್ಯ ಬಿಎ ಮೊಹಮ್ಮದ್ ಅಲಿ, ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಅಧ್ಯಕ್ಷ ರಿಯಾಜ್ ಅಹಮದ್ ಕಣ್ಣೂರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.